ಮಹಿಳೆಯರಿಗೊಂದು ಸಂತಸದ ಸುದ್ದಿ. ಪಡುಬಿದ್ರಿ ಪೇಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಶುಭಾರಂಭಗೊಂಡಿದೆ. ಐಸ್ ಕ್ರೀಂ ಸಹಿತ ವಿವಿಧ ತಿಂಡಿ ತಿನಿಸುಗಳು ಹಾಗೂ ತಂಪು ಪಾನೀಯಗಳು ಈ ಪಾರ್ಲರ್ನಲ್ಲಿ ಲಭ್ಯವಿದೆ. ಪಡುಬಿದ್ರಿಯಿಂದ ಮಂಗಳೂರು ಕಡೆಗೆ ಹೋಗುವ ಬಸ್ ತಂಗುದಾಣದ ಹಿಂಭಾಗದ ಶಾಂತಿನಿ ಪಲ್ಲವಿ ಕಟ್ಟಡದಲ್ಲಿ ಪಡುಬಿದ್ರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೈ ಸುಕುಮಾರ್ ರಿಬ್ಬನ್ ಕತ್ತರಿಸುವ ಮೂಲಕ ಐಸ್ ಕ್ರೀಂ ಪಾರ್ಲರ್ ಅನ್ನು ಉದ್ಘಾಟಿಸಿದ್ರು. ಆ ಬಳಿಕ ಮಾತನಾಡಿದ ಅವರು, ಪಡುಬಿದ್ರಿ ಜನತೆಗೆ ಈ ದಿನ ಬಹಳ ವಿಶೇಷ ದಿನವಾಗಿದ್ದು, ಪಡುಬಿದ್ರಿಯ ಪುಣ್ಯ ಕ್ಷೇತ್ರವೆಂದೇ ಪ್ರಸಿದ್ಧಿಯಲ್ಲಿರುವ ಬ್ರಹ್ಮಸ್ಥಾನದಲ್ಲಿ ಈ ದಿನ ಮಂಡಲ ಹಾಕುವ ಮೂಲಕ ಸುಮಾರು 2 ತಿಂಗಳ ಕಾಲ ನಡೆಯುವ ಡಕ್ಕೆ ಬಲಿ ಸೇವೆಗೆ ಮುಹೂರ್ತ. ಈ ಪುಣ್ಯ ದಿನದಂದೇ ಜೆಸಿ ಮಿತ್ರ ಮಕರಂದ ದಂಪತಿಗಳ ಮಾಲಕತ್ವದ ಐಸ್ ಕ್ರೀಂ ಪಾರ್ಲರ್ ಉದ್ಘಾಟನೆಗೊಂಡಿದೆ. ಬೆಳೆಯುತ್ತಿರುವ ಪಡುಬಿದ್ರಿ ಪ್ರದೇಶಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಈ ಐಸ್ ಕ್ರೀಂ ಪಾರ್ಲರ್ ಯಶಸ್ಸಿನ ಹಾದಿಯಲ್ಲಿ ಸಾಗಲಿದೆ ಎಂದು ಶುಭ ಹಾರೈಸಿದರು. ಬಹಳಷ್ಟು ಎತ್ತರದ ಹುದ್ದೆಯಲ್ಲಿ ಇರತಕ್ಕಂಥ ಮಕರಂದ ಮತ್ತು ದಂಪತಿಯವರು ಪಡುಬಿದ್ರಿಯಲ್ಲಿ ಅಮೂಲ್ ಐಸ್ ಕ್ರೀಂ ಅವರ ಫ್ರಾಂಚೈಸ್ ಅನ್ನು ತೆಗೆದುಕೊಂಡು ವ್ಯವಹಾರವನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಒಬ್ಬ ಜೆಸಿಯ ಪೂರ್ವ ಅಧಿಕಾರಿಯಾಗಿದ್ದುಕೊಂಡು ಸ್ಥಳೀಯ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿರತಕ್ಕಂಥ ಮಾಲಿಂಗೇಶ್ವರ ಮಾರ್ಗಣಪತಿ ಇರ್ಬೋದು, ತಾಯಿ ಖಡ್ಗೇಶ್ವರಮ್ಮ ಇರ್ಬೋದು, ಧರ್ಮದಾರಂಜ ಇರ್ಬೋದು, ಮತ್ತು ಪಡುಬಿದ್ರಿಯಲ್ಲಿ ಇರ್ತಕ್ಕಂಥ ಎಲ್ಲ ದೈವಗಳ ಹತ್ರ ಎಲ್ಲ ಪ್ರಾರ್ಥನೆ ಮಾಡುತ್ತಾ ನಮ್ಮ ಮಕರಂದ ಅವರ ಧರ್ಮಪತ್ನಿಯವರು ಪ್ರಾರಂಭಿಸತಕ್ಕಂಥ ಈ ಫ್ರಾಂಚೈಸ್ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನತಕ್ಕಂಥ ಶುಭ ಹಾರೈಕೆಯನ್ನು ಐಸ್ ಕ್ರೀಂ ಪಾರ್ಲರ್ನ ಮಾಲಕ ಮಕರಂದ್ ಮಾತನಾಡಿ, ಮುಂಜಾನೆ 9 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ನಿರಂತರ ಗ್ರಾಹಕರ ಸೇವೆಯೂ ಇಲ್ಲಿ ಲಭ್ಯವಿದ್ದು, ಇಲ್ಲಿ ಅಮೂಲ್ ಕಂಪನಿಯ ಎಲ್ಲಾ ಬಗೆಯ ಐಸ್ ಕ್ರೀಂ ಸಹಿತ ತಂಪು ಪಾನೀಯಗಳು ಹಾಗೂ ವಿವಿಧ ತಿಂಡಿ ತಿನಿಸುಗಳು ಹಿತಮಿತವಾದ ಬೆಲೆಯಲ್ಲಿ ಗ್ರಾಹಕರಿಗೆ ದೊರೆಯಲಿದೆ ಎಂದರು. ನಮ್ಮ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಫ್ರಾಂಚೈಸ್ ತಗೊಂಡಿದ್ದೇವೆ. ಹಾಗೆ ನಮ್ಮ ಎಲ್ಲ ರೀತಿಯ ಐಸ್ ಕ್ರೀಂ ಪಾರ್ಲರ್ನಲ್ಲಿ ಬೇಕಾಗುವ ಅಂದರೆ ಅಮೂಲ್ ಐಸ್ ಕ್ರೀಮ್ನ ಎಲ್ಲ ಈಗ ಐಸ್ ಕ್ರೀಮ್ ಆಗಿರ್ಬೋದು, ಎಲ್ಲ ಫ್ಲೇವರ್ ಆಗಿರ್ಬೋದು, ಹಾಗೆ ನಮ್ಮ ಅಮೂಲ್ ಕೂಲ್ ಅಂತ ಬರುತ್ತೆ, ಬಾದಾಮ್ ಕೂಲು, ಹಾಗೆ ಎಲ್ಲ ಚೀಸ್ ಅಮೂಲ್ನ ಐಟಮ್ಸ್ ಎಲ್ಲ ಇಲ್ಲಿ ಲಭ್ಯವಿದೆ. ಹಾಗೆಯೇ ಸ್ಥಳೀಯವಾಗಿ ನಾವು ಅಮೂಲ್ ಅವರೇ ಬಂದು ನಮಗೆ ಟ್ರೈನಿಂಗನ್ನು ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅಮೂಲ್ ಅವರಿಗೆ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಗಂಟೆ ಟೈಮಿಂಗ್ ನಮ್ಮದು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಇರುತ್ತೆ. ಏನಾದರೂ ಬೇರೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಇದೆ, ಆದರೆ ಚೀಸ್ ಇರ್ಬೋದು ಅಥವಾ ಇದು ಪಿಜ್ಜಾ, ಪನ್ನೀರ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ಇದೆ. ಮುಂಜಾನೆ ಧಾರ್ಮಿಕ ಕಾರ್ಯಗಳೊಂದಿಗೆ ಆರಂಭಗೊಂಡ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ವಿವಿಧ ಕ್ಷೇತ್ರಗಳ ಮುಖಂಡರು ಆಗಮಿಸಿ ಮಕರಂದ ದಂಪತಿಗಳು ಆರಂಭಿಸಿದ ಉದ್ಯಮಕ್ಕೆ ಶುಭ ಹಾರೈಸಿದ್ರು. ಸುರೇಶ್ ಶಿರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.